ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ಭಾಗೀರಥಿ ಜಯಂತಿ ಆದ ಕಾರಣ ತ್ರಿವಿಕ್ರಮ ರೂಪಿ ಪರಮಾತ್ಮನ ಶ್ರೀಕೃಷ್ಣನ ಅಲಂಕಾರನ ನೋಡ್ಕೋಬೋದು. ಆಮೇಲೆ ಪೂಜೆನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತು 3 ದಿವಸದ ಕೃಷ್ಣನ ಅಲಂಕಾರದ್ದು ಫೋಟೋ ಹಾಕ್ತಾ ಇದ್ದೀನಿ. ಮಧ್ವ ಸರೋವರದಲ್ಲಿ ಹತ್ತಿರ ಇರುವಂತಹ ಭಾಗೀರಥಿ ಶ್ರೀಗಳು ಪೂಜೆ ಮಾಡೋದನ್ನೆಲ್ಲ ನೋಡ್ಬೋದು. ಅಲ್ಲಿ ಭಾಗೀರಥಿ ಗುಡಿ ಸ್ಥಾಪನೆ ಮಾಡಿ 100 ವರ್ಷ ಆಯ್ತಂತೆ ಇವತ್ತಿಗೆ. 1925 ಸ್ಥಾಪನೆ ಮಾಡಿದ ಕಾರಣ ಇವತ್ತು ಭಾಗೀರಥಿಗೆ ಅಭಿಷೇಕ ಎಲ್ಲ ಮಾಡಿದ್ರು, ನೀವು ಕಾಣ್ಬೋದು, ಹಾಲೆಲ್ಲ ಹಾಕಿ. ಇದು ನಿನ್ನೆಯ ಅಲಂಕಾರಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತಿದೆ ಇದು ಭೋಜನ ಶಾಲೆ ದೇವರ ಅಲಂಕಾರ. ಈಗ ಇದು ನಿನ್ನೆದು ಜಲ್ಲೀಶ ಕೃಷ್ಣ, ಅಂದರೆ ಮಲ್ಲಿಗೆಯ ಹೂವಿನ ತಲೆಯಲ್ಲಿ ಇದು ಅಲಂಕಾರ ಮಾಡಿಕೊಂಡಂತಹ ಶ್ರೀಕೃಷ್ಣನ ಅಲಂಕಾರ ತುಂಬ ಅದ್ಭುತವಾಗಿ ಬಂದಿತ್ತು. ನಿನ್ನೆದು ಅಲಂಕಾರ ಇದು, ನೋಡ್ಕೋತ ಬನ್ನಿ ಎಲ್ಲನೂ. ಆ ಬಿಳಿ ಬಟ್ಟೆಗೂ ಆ ಬಿಳಿ ಮಲ್ಲಿಗೆಗೂ ಒಳ್ಳೆ ಸೂಟ್ ಆಗ್ತಾಯಿತ್ತು. ಇದು ಪಲಿಮಾರು ಶ್ರೀಗಳವರ ಪಟ್ಟದೇವರ ಪೂಜೆ. ಎಷ್ಟು ದೊಡ್ಡ ಶಾಲಿಗ್ರಾಮ, ಆಮೇಲೆ ಪಟ್ಟದೇವರು ಎಲ್ಲನೂ ನೀವು ಕಾಣ್ಬೋದು. ಆನಂತರ ಇದು ಮೊನ್ನೆದು ಅಲಂಕಾರ ನೋಡ್ಬೋದು ನೀವಿಲ್ಲಿ. ಪೂಜೆನೆಲ್ಲ ನೋಡ್ಕೋತಾ ಬಂದ್ರಿ ತಾನೆ. ಆಮೇಲೆ ಇವತ್ತು ಕೃಷ್ಣ ಮಠದಲ್ಲಿ, ಆಮೇಲೆ ಇಲ್ಲಿ ನಮ್ಮ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮೆಣಸ್ಕಾಯಿನ ನೋಡ್ಕೊಂಬರೋಣ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ತೆಂಗಿನಕಾಯಿ ಹಾಕಿ ಮಾಡುವಂಥದ್ದು. ಇವತ್ತು ತೆಂಗಿನಕಾಯಿ ಹಾಕದೆ ಮಾಡೋಣ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ನೋಡಿ, ಹಾಗಲಕಾಯಿ ಮತ್ತು ಎಳೆ ಅಮಟೆಕಾಯಿ ಸಿಕ್ಕಿತ್ತು. ಅಮಟೆಕಾಯಿ ಹುಳಿಗೆ ಹಾಗಲಕಾಯಿ ಇದು ಕಹಿ ಇರುತ್ತೆ. ಇದರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಾಗತ್ತೆ. ಕೆಲವರು ಅದನ್ನ ಕಹಿ ತೆಗಿಯದೆ ಮಾಡ್ತಾರೆ, ಎಲ್ರಿಗೂ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಇವತ್ತು ಕಹಿ ತೆಗೆದು ಮಾಡಿದೆ. ತೆಗೆಯೋದನ್ನು ಮಾಡೋಕ್ಕೆ ಬರುತ್ತೆ ನನಗೆ, ತುಂಬಾ ಚೆನ್ನಾಗಾಗತ್ತೆ ಅದು ಕೂಡ. ನೋಡಿ ಅದರಲ್ಲಿ ಬೀಜ ತೆಗೆದು ನೀಟಾಗಿ ಹಚ್ಕೊಂಡು ಇಟ್ಕೊಂಡಿರಿ. ಈ ಮೆಣಸ್ಕಾಯಿ ಏನು ಗೊತ್ತಾ ನಿಮಗೆ, 5-6 ದಿವಸ ಆದರೂ ಹೊರಗೆ ಇಟ್ಟರು ಏನೂ ಹಾಳಾಗೋದಿಲ್ಲ. ದಿವಸಕ್ಕೊಂದು ಸಲ ಅದನ್ನ ಬಿಸಿ ಮಾಡಿಟ್ರೆ ಸಾಕಾಗುತ್ತೆ. ಫ್ರಿಜ್ಜಲ್ಲೇ ಇಡಬೇಕು ಅಂತ ಹೇಳಿಲ್ಲ. ನಾವು ಚಿಕ್ಕವರಿರುವಾಗಿಂದ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಫುಲ್ಲು ನ್ಯೂಟ್ರಿಷಿಯಸ್ಸಿಂದ ಕೂಡಿರುತ್ತೆ ಇದು. ಎಳ್ಳು ಎಲ್ಲ ಬೀಳೋ ಕಾರಣ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಫಸ್ಟ್ ನೋಡಿ, ಹಾಗಲಕಾಯಿನ ಬೀಜ ತೆಗೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಆನಂತರ ಸ್ವಲ್ಪ ನೀರು ಮತ್ತು ಅರಿಶಿನ ಹಾಕಿ ಅದನ್ನ ಬೇಯಕ್ಕಿಡಬೇಕು. ಅರಿಶಿನ ಹಾಕಿ ಬೇಯಕ್ಕಿಡಬೇಕು. ಇದನ್ನ ಫುಲ್ ಹೀಗೇ ಇಂಗಿಸಿದ್ರೆ ಕಹಿ ತೆಗಿಬೇಕಾದಂಥ ಅವಶ್ಯಕತೆ ಇಲ್ಲ. ಬಟ್ ನಮ್ಮನೇಲಿ ಕಹಿ ಕಹಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ತೆಗೆದೇ ಮಾಡಿದೆ. ಅದು ತುದಿ ಎಲ್ಲ ತೆಗೆದು, ತೊಟ್ಟದ ಅಂಶ ಎಲ್ಲ ತೆಗೆದು ನೋಡಿ. ಇದು ತುಂಬ ಎಳೆದು ಅಮಟೆಕಾಯಿ, ತುಂಬಾ ಚೆನ್ನಾಗಾಗತ್ತೆ. ಇದಕ್ಕೆ ಎಕ್ಸ್ಟ್ರಾ ಹುಳಿ ಹಾಕಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಇದು ಸೀಸನ್ ತಾನೆ ಈಗ ಅಮಟೆಕಾಯಿದು. ಇದು ಇನ್ನೂ ಸ್ವಲ್ಪ ಚಿಕ್ಕದಿದ್ರೆ ನಾವು ಮಿಡಿ ಉಪ್ಪಿನಕಾಯಿ ಹಾಕಿದಂಗೆ ಇದರದ್ದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರುತ್ತೆ. ಬಟ್ ನಮಗೆ ಇಲ್ಲಿ ಸಿಗೋದಿಲ್ಲ ಜಾಸ್ತಿ. ನಾವು ಹಾಸನದಲ್ಲಿರ್ತಾ ನಮಗೆ ಬೇಕಾದಷ್ಟು ಸಿಗ್ತಿತ್ತು, ಮನೆಗೆ ತಂದು ಕೊಡ್ತಾಯಿದ್ರು. ಈಗ ಅಷ್ಟು ಸಿಗಲ್ಲ. ಇದರದ್ದು ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಾಗತ್ತೆ. ಸಾಸಿವೆ ಮೆಣಸು ಹಾಕಿ ನಾವು ಮಾಡ್ತೀವಲ್ವ ಮಿಡಿ ಉಪ್ಪಿನಕಾಯಿ, ಅದೇ ಥರ ಮಾಡಲಿಕ್ಕೆ ಬರುತ್ತೆ. ಇದು ಹುಳಿ ತುಂಬಾ ಇರುತ್ತೆ. ನಾವು ಮನೆಯದ್ದು ಆದರೆ ಸ್ವಲ್ಪ ಅದು ತಿರುಳು ಅಂಶ ಜಾಸ್ತಿ ಇರುತ್ತೆ, ಒಳಗೆ ಬೀಜದ ಅಂಶ ಕಡಿಮೆ ಇರುತ್ತೆ. ಇದೆಲ್ಲ ಎಲ್ಲಿಂದ ಅಂಗಡಿಯಿಂದ ತೊಗೊಂಬಂದಿದ್ದಲ್ವ, ಇದೊಂದು 10 ರೂಪಾಯಿಗೆ ಒಂದು 4-5 ಕೊಟ್ಟರು ಅವ್ರ ಮನೆ ಸಂತೆಗೆ ಹೋದಾಗ. ಅದನ್ನ ತೆಗೊಬಂದು ಮಾಡಿರುವಂಥದ್ದು ನಾನು. ನೋಡಿ, ಜಿಯೋ ಮಾರ್ಟಲ್ಲಿ ಕೂಡ ಇತ್ತು ಇವತ್ತು. ಬಟ್ ಅದು ಬೆಳೆದಿತ್ತು, ಚಿಕ್ಕದು ಬೇಕು, ಗೊರಟ ಹಾಕಿರಬಾರ್ದು, ಒಳಗಿಂದ ಬೀಜ ಬಲ್ತಿರಬಾರ್ದು. ನೋಡಿ, ಇದು ಕುದೀತಾ ಬಂತು, ಮುಕ್ಕಾಲು ವಾಸಿ ಬೆಂದು ಹೋಗಿರುತ್ತೆ. ಆವಾಗ ಇದನ್ನ ತೆಗೆದು ಸೋಸ್ಕೋಬೇಕು ನಾವು. ಅದನ್ನ ನೀರೆಲ್ಲ ತೆಗಿಬೇಕು. ನಮಗೆ ಕಹಿ ಇಷ್ಟ, ಒಂದು ಸ್ವಲ್ಪ ಕಹಿ ಕಹಿ ಇದು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನೀರು ಫುಲ್ ಇಂಗಿಸಿಬಿಡಿ, ಓಪನ್ ಮಾಡಿಟ್ಟು ಬೇಯಕ್ಕಿಡಬೇಕು. ಆವಾಗ ಕಹಿಯೆಲ್ಲ ಹೋಗಿಬಿಡತ್ತೆ.
ಆದರೆ ತುಂಬ ನಾವು ನ್ಯೂಟ್ರಿಷಿಯಸನ್ನೆಲ್ಲ ಕಾಣ್ಬೋದು. ತುಂಬಾ ಹೆಲ್ದಿ ಇದು. ತುಂಬ ಹೀಟು ಅಂತಾಗುತ್ತೆ, ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ನೋಡಿ, ಇದನ್ನ ಸೋಸ್ಕೊಂಡು ಅದಕ್ಕೆ ಪುನಃ ಸ್ವಲ್ಪ ನೀರು ಹಾಕಿ, ಕೆಲವರು ಉಪ್ಪು ಹಾಕಿ ಜಜ್ಜಿ ಕೂಡ ಮಾಡ್ತಾರೆ. ಈ ಥರ ಕೂಡ ಮಾಡ್ಬೋದು, ಅಥವಾ ನೀರು ಇಂಗಿಸಿ ಕೂಡ ಮಾಡ್ಬೋದು. ಅದು ನಿಮಗೆ ಹೇಗೆ ಅನುಕೂಲ ಆಗುತ್ತಾ ಹಾಗೆ ಮಾಡಿ. ನಾನು ಬೇಕಾದ್ರೆ 2-3 ವೆರೈಟಿಲಿ ಮಾಡಿ ತೋರಿಸ್ತೇನೆ. ಅದು ಕುದೀತಾ ಇರಬೇಕಾದ್ರೆ ಅಮಟೆಕಾಯಿ, ಬೆಲ್ಲ, ಉಪ್ಪು. ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹುಳಿ, ಅಮಟೆಕಾಯಿ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಅದನ್ನು ನೀಟಾಗಿ ಬೇಯಕ್ಕಿಡಿ. ಉಪ್ಪು, ಅರಿಶಿಣ, ಬೆಲ್ಲ ಕುದ್ದಾಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು. ಇದನ್ನ ಪಕ್ಕಕ್ಕಿಟ್ಟು ನಾನು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ, ಕಾಣ್ಬೋದು. ಒಂದು ಬಾಣಲಿಗೆ ಎಣ್ಣೆ ಹಾಕದೆ 1 ಚಮಚೆಯಷ್ಟು ಎಳ್ಳನ್ನು ಹಾಕಿ ಹುರ್ಕೊಳ್ಳಿ. 1 ಚಮಚೆ ಸಾಕೋದಕ್ಕೆ. ಇದೆಲ್ಲ ಜಾಸ್ತಿ ತಿನ್ನಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಅನ್ನೋದಲ್ಲಿ ಊಟ ಮಾಡಲಿಕ್ಕೆ ಆಗುವಂತಹ ಇದು ನಾವು ಮೆಣಸ್ಕಾಯಿ ಅಂತ ಹೇಳ್ತೀವಿ ಊರಲ್ಲಿ. ಇಲ್ಲಿ ಪ್ರತಿ ಫಂಕ್ಷನಿಗೆ ಒಂದು ಮೆಣಸ್ಕಾಯಿ ಮಾಡೋದು, ಅಂದರೆ ಎಳ್ಳೆ ಹಾಕಿದ್ದು ಏನಾದರೂ ಒಂದು ಮಾಡದೇ ಇರೋದಿಲ್ಲ. ನೋಡ್ಬೋದು, ಇದು ಚಟಪಟ ಅಂತ ಹುರಿಬೇಕು. ನಿಮಗೆ ಶಬ್ದ ಕೇಳಿಸುತ್ತೆ ಅನಿಸುತ್ತೆ. ಇದೆಲ್ಲ ಹುರಿದು ಘಮ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ತೆಗೆದಿಡಿ ಅದನ್ನ. ಆನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನು ತೆಂಗಿನಕಾಯಿ ಹಾಕದೆ ಮಾಡುವಂಥದ್ದು, ನೀವು ಕರೆಕ್ಟಾಗಿ ನೋಡಿಕೊಳ್ಳಿ. ಕೊಬ್ಬರಿ ಎಣ್ಣೆ ಬಟ್ಟಲು ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ. ಫಸ್ಟಿಗೆ ನೋಡಿ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಕೊತ್ತಂಬರಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಅರ್ಧ ಚಮಚಷ್ಟು, ಅರ್ಧದಿಂದ ಸ್ವಲ್ಪ ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ, ಜಾಸ್ತಿ ಆಗಬಾರ್ದು. ಅದಕ್ಕಿಂತ 1 ಚಮಚಗಿಂತ ಮೀರಿ ಹೋಗಲೇಬಾರ್ದು ಕೊತ್ತಂಬರಿ ಬೀಜ. ಯಾಕೆಂದರೆ ಇದರಲ್ಲಿ ಎಳ್ಳು ಪರಿಮಳ ತುಂಬ ಚೆನ್ನಾಗಿ ಬರಬೇಕು, ಕೊತ್ತಂಬರಿದ್ದಲ್ಲ. ನೋಡಿ, ಆನಂತರ ಅದನ್ನು ನೀಟಾಗಿ ಹುರಿದು ಒಂದು 4-5 ಕೆಂಪು ಮೆಣಸು ಹಾಕ್ಕೊಳ್ಳಿ. ಅದು ಹುರಿಲಿ. ಮತ್ತು ಇನ್ನೇನು ಮಸಾಲೆ ಬೇಡ ಇದಕ್ಕೆ. ಒಂದು ಕರಿಬೇವು ಸೊಪ್ಪು ಹಾಕಿದರೆ ಸರಿ. ಈಗ ಅದಕ್ಕೆ ಆ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ದಪ್ಪ ಕೂಡ ಬರುತ್ತೆ. ಅದು ತುಂಬಾ ಅದ್ಭುತವಾಗಿರುತ್ತೆ. ಯಾರಿಗೆ ಇದು ಗೊತ್ತಿಲ್ಲ, ಸೌತ್ ಕೇಂದ್ರದವರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಬಾಕಿ ಗೊತ್ತಿಲ್ಲದವರು ಈ ಥರ ಒಂದು ರೆಸಿಪಿ ಮಾಡಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಈ ಮಕ್ಕಳು ಹಾಸ್ಟೆಲೆಲ್ಲ ಇರ್ತಾರಲ್ವ, ರೂಮ್ ಮಾಡ್ಕೊಂಡು, ಅವರಿಗೂ ಇಂಥದ್ದನ್ನೆಲ್ಲ ಮಾಡಿ ಕೊಟ್ಟು ಕಳಿಸ್ಬೋದು. ಇದು ಒಂದು ವಾರ ಆದರೂ ಸಾಧಾರಣ ಏನು ಹಾಳಾಗೋದು. ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಸರಿ. ಇದು ಆನಂತರ ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಘಮ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಆಯ್ತು. ಇದು ಸ್ಟವ್ ಆಫ್ ಮಾಡಿ ಎಳ್ಳು ಅದಕ್ಕೆ ಹಾಕ್ಕೊಂಡು ಆಮೇಲೆ ರುಬ್ಕೋಬೇಕು. ಅದನ್ನ ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬೇಕು ಅದನ್ನ. ನಮ್ಮಮ್ಮ ಎಲ್ಲ ಕಡಿಯೋ ಕಲ್ಲಲ್ಲೇ ಮಾಡ್ತಾಯಿದ್ರು ಇದನ್ನ. ಮುಂಚಿನ ಅಡುಗೆಯವರೆಲ್ಲ ಕಡಿಯೋ ಕಲ್ಲಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಕಡಿಯೋ ಕಲ್ಲಲ್ಲಿ ಈ ಎಳ್ಳೆಲ್ಲ ಮಾಡಿದರೆ, ಎಳ್ಳು ಹಾಕಿದ್ದನ್ನು ರುಬ್ಕೊಂಡ್ರೆ ಕಡಿಯೋ ಕಲ್ಲಲ್ಲಿ ತುಂಬ ಚೆನ್ನಾಗಾಗತ್ತೆ. ನೋಡಿ, ಆ ಬೆಂದಾದ ನಂತರ ಅದಕ್ಕೆ ಹಾಕ್ಕೊಳ್ಳಿ ಅದನ್ನ. ಅದು ಬೇಗ ಬೇಯುತ್ತೆ, ಅದು ಏನು ತೊಂದರೆ ಇಲ್ಲ. ಮಿಕ್ಸಿ ತೊಳೆದ ನೀರನ್ನು ಅದಕ್ಕೆ ಹಾಕಿ ನೀಟಾಗಿ ಕುದ್ರೆ ಆಗೋಯಿತು. ತುಂಬ ದಪ್ಪನೂ ಇರೋದಿಲ್ಲ, ತುಂಬ ನೀರು ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ ಇದು ಕನ್ಸಿಸ್ಟೆನ್ಸಿ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಹೇಳಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಸೌತ್ ಕೇಂದ್ರ ಅಥವಾ ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಫೇಮಸ್ಸು ಮೆಣಸ್ಕಾಯಿ ನೀವು ನೋಡ್ಬೋದು. ನೋಡಿ, ಇದು ಒಂದು ಕುದ್ರೆ ಆಗಿಬಿಡ್ತು. ನೋಡಿ, ಕುದೀತಿದು. ಹೇಗಾಯಿತು ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹಲಸಿನ ಹಣ್ಣಿನ ಸೀರೀಸಲ್ಲಿ ನಾನು ಬರ್ತೀನಿ ನಾಳೆಯಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.